ಶ್ರೀರಾಮನಾಮ ಜಪವನ್ನು ಮಾಡೋಣ. ರಾಮನಾಮ ತಾರಕದಿಂದ ಈ ಗ್ರಾಮಗಳ ಹಸಿರುವಾಣಿ ಹೊರಕಾಣಿಕೆಯ ಸಮರ್ಥನೆಯ
तदपसत्मनोजाः स्थितो ब्रह्मा दीपमध्ये जनार्दनः न्याप्रदीपिता यावत्कर्मः समाप्तिः स्यात् तावत्त्वं ॐ श्रीहरिकेशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमश्रीः परमात्मा देवता देवी गायत्री शुद्धनाथानां
स्वस्ति प्रजाभ्यः परिपालयन्तां न्यायेन मार्गेण महिं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु। श्रीराम जय राम जय जय राम, श्रीराम जय राम जय जय राम, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ದೇಶದಲ್ಲಿ ಬಾಳುವ ಹಾಗಾಗ್ಲಿ, ಬದುಕುವ ಹಾಗಾಗ್ಲಿ, ಪೃಥ್ವಿ ಸಸ್ಯಶಾಲಿನಿಯಾಗಿ ಭೂಮಿ ಮಳೆ ಕಾಲಕ್ಕೆ ಬಂದು ಇಳೆ ತಂಪಾಗಿ ಎಲ್ಲರೂ ಸಂತೋಷವಾಗಿ ಧನಧಾನ್ಯ ಸಮೃದ್ಧಿಯಾಗಿ ಜೀವನ ಮಾಡುವ ಹಾಗಾಗಬೇಕು. ಅದಕ್ಕೆ ಬೇಕಾದಂತಹ ಹೊರಗಿನಿಂದ ಸಾಂಘಟಿತವಾಗಿ ಏನು ದೇಶ ಸೇರಿ ದೇವತಾನುಗ್ರಹದಿಂದ ನಾವು ಈ ರಾಮನಾಮದ ಜಪ ಮಾಡಿ ಯಜ್ಞದಲ್ಲಿ ನಮ್ಮನ್ನು ನಾವು ಪ್ರವೃತ್ತಿ ಮಾಡಿಕೊಂಡದ್ರಿಂದಾಗಿ ರಾಮ ನಮಗೆಲ್ಲ ಶಕ್ತಿ ಕೊಡಲಿ. ನಾವು ಸಾತ್ವಿಕರಾಗುವ ರೀತಿಯಲ್ಲಿ ಒಳ್ಳೆಯದನ್ನೇ ಚಿಂತನೆ ಮಾಡಲು, ಲೋಕದಲ್ಲಿ ಕೆಟ್ಟದಕ್ಕಿಂತ ಹೆಚ್ಚು ಒಳ್ಳೆತನ ಇರುವಂಥದ್ದು, ಎಲ್ಲ ಕಡೆಯಲ್ಲಿರುವ ಒಳ್ಳೆತನವನ್ನು ಗುರುತಿಸುವಂತಹ ದೃಷ್ಟಿಯನ್ನು ರಾಮ ನಮಗೆ ಕೊಡಲಿ. ರಾಮನಂತಹ ವ್ಯಕ್ತಿತ್ವ, ರಾಮನ ಹಾಗೆ ನಮಗೀಗ ಆಗ್ತದೆ ಅಂತ ಇಲ್ಲ. ರಾಮನ ಯಾವುದೋ ಗುಣೌಘಗಳು, ಗುಣಗಳ ರಾಶಿಯಲ್ಲಿ ಒಂದು ಗುಣವನ್ನು ಒಂದಿಷ್ಟಾದರೂ ನಮ್ಮ ಜೀವನದಲ್ಲಿ ನಮಗೆ ಅಳವಡಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಪ್ರಭು ಶ್ರೀರಾಮಚಂದ್ರ ಅನುಗ್ರಹ ಮಾಡಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಯಜ್ಞದಲ್ಲಿ ನಾವು ಪಾಲ್ಗೊಳ್ಳುವವರು. ಇವತ್ತು ಧನಧಾನ್ಯ ಸಮೃದ್ಧಿ ಮೇ ದೇಹಿತದಾಪಯ, ಧನ ಸಮೃದ್ಧಿಯೂ ಆಗಬೇಕು, ಅದರ ಜೊತೆಗೆ ಧಾನ್ಯ ಸಮೃದ್ಧಿಯೂ ನಮಗಾಗಬೇಕು. ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಶ್ರೀರಾಮಚಂದ್ರನನ್ನು, ಮಹಾಗಣಪತಿ ದೇವತೆಗಳನ್ನೆಲ್ಲ ಆವಾಹನೆ ಮಾಡಿಕೊಂಡಂತಹ ಪೂಜೆಗಳಿಂದ ದೇವತೆಗಳ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿ ಈ ಸ್ಥಳದಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಸೀಮೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ದೈವ ದೇವತೆಗಳ ಅನುಗ್ರಹದಿಂದ ನಾವು ನಡೆಸುವಂತಹ ಯಜ್ಞ ನಿರ್ವಿಘ್ನವಾದಂತಹ ಪರಿಸಮಾಪ್ತಿಯಾಗುವಂತಹ ರೀತಿಯಲ್ಲಿ, ಅದರ ಜೊತೆಗೆ ನಾವು ಅನ್ನದಾನಾದಿ ಏನು ಸತ್ಕರ್ಮ ಮಾಡ್ತೇವೋ ಅದರಲ್ಲಿ ಯಾವುದು ನ್ಯೂನತೆ ಬಾರದ ಹಾಗೆ ಸಮೃದ್ಧಿಯಾಗುವಂತಹ ರೀತಿಯಲ್ಲಿ, ಬಂದಂತಹ ಎಲ್ಲ ಜನರಿಗೂ ಕೂಡ ಸಂತೃಪ್ತಿಯಾಗುವಂತಹ ರೀತಿಯಲ್ಲಿ ಈ ಸತ್ಕರ್ಮ ನಡಿಬೇಕಾದ್ರೆ ಬೇಕಾದಂತಹ ಎಲ್ಲ ಅನುಗ್ರಹವನ್ನು ದೇವತೆಗಳು ಮಾಡಿ ಸಪರಿವಾರ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸತ್ಯಾಹ ಸಫಲಾಹ ಸಂತು. ಸುಂದರ ಶ್ರೀರಾಮಚಂದಿರ ಶ್ರೀರಾಮಚಂದಿರ ಬಂದನೇನೆ ಸುಂದರ ಶ್ರೀರಾಮಚಂದಿರ ಶ್ರೀರಾಮಚಂದಿರ ರಾಮಚಂದಿರ ಶ್ರೀರಾಮಚಂದಿರ ರಾಮಚಂದಿರ ಶ್ರೀರಾಮಚಂದಿರ. ಸಿರಿವತ್ಸಧಾರನು ಶ್ರಿತಜನೋದ್ಧಾರನು ಸಿರಿವತ್ಸಧಾರನು ಶ್ರಿತಜನೋದ್ಧಾರನು ಮಾರಸುಂದರನು ಮಾಮನೋಹರನು ಮಾರಸುಂದರನು ಮಾಮನೋಹರನು ಸಿರಿವತ್ಸಧಾರನು ರಾಮನು ಶ್ರಿತಜನೋದ್ಧಾರನು ರಾಮನು ಮಾರಸುಂದರನು ಮಾಮನೋಹರನು ರಾಮನು ಶ್ರೀರಾಮನು.
ಕಳತ್ರನು ಕೋಮಲ ಗಾತ್ರನು ಕಮಲ ಕಳತ್ರನು ಕಮಲಾಪ್ತ ತೇಜನು ವಿಮಲ ಸತ್ಪಾತ್ರನು ಕಮಲಾಪ್ತ ತೇಜನು ವಿಮಲ ಸತ್ಪಾತ್ರನು ಕೋಮಲ ಗಾತ್ರನು ರಾಮನು ಕಮಲ ಕಳತ್ರನು ರಾಮನು ಕಮಲಾಪ್ತ ತೇಜ ವಿಮಲ ಸತ್ಪಾತ್ರನು ರಾಮನು ಶ್ರೀರಾಮನು श्रीराम जय राम जय जय राम 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 ಸಾಸಿರನಾಮನು ಭಾಸುರಾವದನನು ಸಾಸಿರನಾಮನು ಭಾಸುರಾವದನನು ಈಶವಂದಿತನು ಶೇಷವಿಟ್ಟಲನು ಈಶವಂದಿತನು ಶೇಷವಿಟ್ಟಲನು ಸಾಸಿರನಾಮನು ರಾಮನು ಭಾಸುರಾವದನನು ರಾಮನು ಈಶವಂದಿತ ಶೇಷವಿಟ್ಟಲನು ರಾಮನು ಶ್ರೀರಾಮನು श्रीराम जय राम जय जय राम 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 धीमहि तन्नोदन्ते प्रचोदयात् रक्तं नम्बोदरं दोषकर्णकं रक्तवादिनं ರಾಮನಾಮ ಪಾಯಸುಗು ಕೃಷ್ಣ ನಾಮ ಸಕ್ಕರೆ ರಾಮನಾಮ ಪಾಯಸುಗು ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ನೆಯ್ಯಿ ಕಲತೆ ಬಾಯಿ ಚಪ್ಪರಿ ಪುರೇ ವಿಠಲ ನಾಮ ನೆಯ್ಯಿ ಕಲತೆ ಬಾಯಿ ಚಪ್ಪರಿ ಪುರೇ ರಾಮನಾಮ ಪಾಯಸುಗು ಕೃಷ್ಣ ನಾಮ ಸಕ್ಕರೆ बोलो प्रभु श्री रामचंद्र महाराज की बोलो पवन सुत वीर हनुमान के बोलो भारत माता के श्रीराम जय राम जय जय राम 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 प्राणो
शुभं शुभं कर्तृवान्तः पत्नीविश्व पूजाञ्जलिजानामि क्षम्यतां पुरुषोत्तम मंत्रहीनं क्रियाहीनं भक्तिहीनं अपाम्पते यत्पूजितं मया देवा परिपूर्णं तदस्तु मे गुणाः सर्वे पूजामादाय मत्कृतान् इष्टकाम्यात् सिद्ध्यर्थमनुदानाय च व्रतोऽस्मि यथा ज्ञानतः कर्म करिष्यामि करिष्यमाणनामनामतारकैज्ञाक्षायिके कर्मणि रामं भजे श्यामलम् आर्तानामार्तिहन्तारम् भीतानां भयनाशनम् ओम श्री राम जय जय राम स्वाहा। ओम श्री राम जय जय राम स्वाहा। ओम श्री राम जय जय राम स्वाहा। श्री राम जय जय राम स्वाहा। ओम श्री राम जय जय राम स्वाहा। ओम श्री राम जय जय राम स्वाहा। राम जय जय राम स्वाहा। ओम श्री राम जय जय राम स्वाहा। ओम श्री राम जय जय राम स्वाहा। ओम श्री राम
जय राम स्वाहा ॐ श्री राम जय जय राम ॐ श्री राम जय राम जय जय राम स्वाहा ॐ श्री राम जय राम जय जय राम स्वाहा ॐ श्री राम जय राम जय जय राम स्वाहा जय जय राम स्वाहा ॐ श्री राम जय राम जय जय राम स्वाहा ॐ श्री राम जय राम जय जय राम स्वाहा जय राम जय जय राम स्वाहा ॐ श्री राम जय राम जय जय राम स्वाहा ॐ श्री राम जय राम जय जय राम स्वाहा ॐ श्री राम जय राम जय जय राम स्वाहा ॐ श्री राम जय राम जय जय राम ॐ श्री राम जय राम जय जय राम स्वाहा सजातो अत्यारिच्यत पश्चाद्भूमिपथो दुरस्वाहा ॐ यत्पुरुषेण हविषा देवा यज्ञमतं वद प्रसङ्गो अस्यासीदाज्यं ग्रीष्मजिद्भः शरद्धविस्वाहा अबद्धं पुरुषं पशुं स्वाहा ॐ यज्ञेन यज्ञपादितं ददेवास्तादिधम्मा जय राम जय जय राम ॐ श्री राम जय राम जय जय राम ॐ श्री राम जय राम जय जय राम ॐ श्री राम जय राम जय जय राम ॐ जय राम जय जय राम ॐ श्री राम जय राम जय राम जय जय राम ॐ श्री राम जय राम जय जय बृहस्पति प्रसूतास्तानो पञ्चन्तुं हतस्वाहा
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತಹ ಮಾತು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ಮಾಡುವಂತಹ ಕೆಲಸವನ್ನು ಕರ್ತವ್ಯ ಅನ್ನೋ ನಿಷ್ಠೆಯಲ್ಲಿ ಮಾಡಬೇಕು ವಿನಃ ಅದಕ್ಕೋಸ್ಕರ ನನಗೆ ಇಂತಹ ಫಲವನ್ನು ಕೊಡು, ನನಗೆ ಸಂಪತ್ತು ಕೊಡು, ದುಡ್ಡು ಕೊಡು, ಮಕ್ಕಳನ್ನು ಕೊಡು, ದೇವರ ಹತ್ರ ನಮ್ಮ ಸ್ವಾರ್ಥವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ಹೃದಯಸ್ಥೋ ಅಸ್ಮತ್ ಶ್ರೇಯ ಕಿಮಿತಿ ಬಹುನಾ ವೇತ್ಸಿರಯತೆ. ಅವ ಮಹಾವಿಷ್ಣು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಮ್ಮೊಳಗಡೆ ಇದ್ದಾನೆ. ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಕರೀತೇವೆ. ನಮ್ಮೊಳಗಡೆ ಇದ್ದಂತಹ ನಿನಗೆ ಗೊತ್ತಿದೆಯಲ್ಲ ದೇವರೇ, ನಾನು ನಿನ್ನ ಹತ್ರ ಯಾಕೆ ಪ್ರಾರ್ಥನೆ ಮಾಡಬೇಕು, ಅದು ಇದು ಕೊಡು ಇದು ಕೊಡು ಅಂತ. ನನ್ನ ಪ್ರಾಪ್ತಿಯನ್ನು, ನನ್ನ ಯೋಗವನ್ನು ನೋಡಿ ನೀನೇ ನನಗೆ ಕಾಲ ಕಾಲಕ್ಕೆ ಅನುಗ್ರಹ ಮಾಡು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲ ಪೂಜೆ ಹೋಮದ ಕೊನೆಗೆ ಬ್ರಹ್ಮಾರ್ಪಣ ಅಂತ ಬಿಟ್ಟು ಕೃಷ್ಣಾರ್ಪಣ ಅಂತ ಬಿಟ್ಟು ಮಾಡಿದಂತಹ ಪೂಜೆಯ ಪೂರ್ತಿ ಫಲವನ್ನ ಭಗವತ್ಪಾದದಲ್ಲೇ ನಾವು ಅರ್ಪಣೆ ಮಾಡುವಂಥದ್ದು ಪದ್ಧತಿ. ಆದರೆ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬಹುದು ಅಂತ ಇರ್ಬೋದು, ಆದ್ರೆ ಸಹ ಶಾಸ್ತ್ರಕಾರರು ಇಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅವನ ಅಷ್ಟು ರೂಪದಲ್ಲಿ ನಾವು ಎಲ್ಲರೂ ಕೂಡ ಇಷ್ಟಪಟ್ಟಂತಹ ರೂಪ ಯಾವುದು ಅಂತ ಕೇಳಿದ್ರೆ ಅದು ರಾಮನ ರೂಪ. ನಮ್ಮ ಕನಸಲ್ಲಿ ನಮ್ಮ ದೇಶ ರಾಮ ರಾಜ್ಯ ಆಗಬೇಕು ಅಂತ ಆ ಉದ್ದೇಶವನ್ನ ಇಟ್ಟುಕೊಂಡು ರಾಮನನ್ನ ಆರಾಧನೆ ಮಾಡಿದ್ದೇವೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅದೇ ರೂಪದಲ್ಲಿ ಅನುಗ್ರಹ ಮಾಡ್ತಾನೆ ಅಂತಾದ್ರೆ ರಾಮನ ಹಾಗೆ ನಾವು ಆಗುವ ಹಾಗೆ ಮಾಡ್ತಾನೆ ಇಲ್ವಾ? ಆದ್ರೆ ರಾಮನ ಯಾವ್ದಾದ್ರು ಒಂದೆರಡು ಗುಣಗಳನ್ನು, ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಪ್ರಭು ಶ್ರೀರಾಮಚಂದ್ರ ಅನುಗ್ರಹ ಮಾಡಿದ್ರೆ ನಾವು ಮಾಡಿದಂತಹ ಜಪ ಯಜ್ಞ ಸಾರ್ಥಕ ಅಂತ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ ಆದಿತ್ಯ ಉಪತಿಷ್ಠತೆ ಅಂತ ಇದೆ. ಅಗ್ನಿಯಲ್ಲಿ ಆಹುತಿ ಕೊಟ್ರೆ ಋಗ್ವೇದದ ಮಾತು ಹೇಳುವಂಥದ್ದು ಅಗ್ನಿ ದೂತ ಮೃಳೀಮಹಿ ಅಂತ. ಅಗ್ನಿ ಒಂದು ದೇವತೆ. ಅಗ್ನಿಯಲ್ಲಿ ಕೊಟ್ಟಂತಹ ಆಹುತಿಯನ್ನು ಮತ್ತೆ ಪಂಚಭೂತಗಳಲ್ಲಿ ಹೋಮ ಧೂಮದ ಮೂಲಕ ಕೊಂಡೋಗಿ ಆಯಾ ದೇವತೆಗಳಿಗೆ ತಲುಪಿಸುವಂತಹ ಜವಾಬ್ದಾರಿ ಯಜ್ಞೇಶ್ವರದ್ದು. ಆ ಅಗ್ನಿಯ ಮೂಲ ಎಲ್ಲಿ ಕೇಳಿದ್ರೆ ಆದಿತ್ಯನಲ್ಲಿ. ಅಗ್ನೌ ಪ್ರಾಸ್ತಾಹುತಿ ಕೊಟ್ಟಂತಹ ಪ್ರತಿಯೊಂದು ಆಹುತಿ ಕೂಡ ಆದಿತ್ಯ ಉಪತಿಷ್ಠತೆ ಆತ ಸ್ವೀಕಾರ ಮಾಡ್ತಾನಂತೆ. ಜಗತಶ್ಚಕ್ಷು ಅಂತ, ಜಗತ್ತಿನ ಕಣ್ಣು ಆತ. ಜಗತ್ತಿಯಲ್ಲಿ ಯಾವಾಗ ಯಾರಿಗೆ ತೊಂದರೆ ಆಗ್ತಾನೆ ಅಂತ ನೋಡ್ತಾ ಇರ್ತಾನಂತೆ. ಆತ ಕೊಟ್ಟಂತಹ ಆಹುತಿಯನ್ನು ಆಯಾ ದೇವರುಗಳಿಗೆ ತಲುಪಿಸಿ ಕಾಲ ಕಾಲಕ್ಕೆ ಮಳೆ ಬೆಳೆ ಸರಿಯಾಗಿ ಆಗುವ ರೀತಿಯಲ್ಲಿ ಮಳೆ ಬಂದು ಇಳೆ ತಂಪಾಗಿ ಹಚ್ಚ ಹಸಿರಾಗಿ ದೇಶ ಬೆಳಗಲಿಕ್ಕೆ ಬೇಕಾದಂತ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾನೆ ಅಂತ ಇರುವಂಥದ್ದು. ಈ ದೇಶದ ಮೇಲೆ ಏನೋ ತೊಂದರೆ ಆಯ್ತು ಅಂತಾದಾಗ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ನಾನೇನೋ ಮಾಡಬೇಕು ಅಂತ ತುಡಿತ ನಮ್ಮೊಳಗಡೆ ಇದ್ರೆ ಅದು ನಿಜವಾದ ವಿದ್ಯೆ ಅಂತ. ರಾಮನೇ ಸಾಕ್ಷಾತ್ ಮನುಷ್ಯನಾಗಿ ಹುಟ್ಟಿ ಬಂದಾಗ ಲಕ್ಷ್ಮಣನಲ್ಲಿ ಹೇಳ್ತಾನೆ, ಅತಿ ಸ್ವರ್ಣಮಯಿ ಲಂಕ ನಮಗೆ ಲಕ್ಷ್ಮಣ ರೋಚತೆ. ನನಗೆ ಚಿನ್ನದ ಲಂಕೆ ಆದ್ರೂ ನಂಗೆ ಬೇಡ. ಯಾವುದು ಬೇಕು ಕೇಳಿದ್ರೆ ಎಲ್ರಿಗೂ ಗೊತ್ತಿರೋ ವಾಕ್ಯ ಅದು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಿಯಮನಿಷ್ಠ ಅನುಷ್ಠಾನವನ್ನು ಉಳಿಸಿಕೊಂಡು ಬಂದಿದ್ದೇವೋ, ಮನೆಯಲ್ಲಿ ಕಳೆದ ಒಂದು ತಿಂಗಳಿಂದ ಏನು ಜಪ ಮಾಡ್ತಾ ಬಂದಿದ್ದೇವೋ, ಮಾಡ್ತಾ ಇರುವಂತಹ ರಾಮ ಜಪ ಮನೆ ಮನೆಯಲ್ಲೂ ಮನದಲ್ಲೂ ರಾಮನಾಮನದ ಅನುರಣನ ನಿತ್ಯ ನಡೆಯುವ ಹಾಗೆ ದೇವರು ನಮಗೆ ಶಕ್ತಿಯನ್ನ ಕೊಡ್ಲಿ. ದೇವರ ಹತ್ರ ಯಾವುದನ್ನು ಪ್ರಾರ್ಥನೆ ಮಾಡೋದಿದ್ರು ಒಂದು ಮಾಡ್ಬೋದಂತೆ, ದೇವರ ಒಳ್ಳೆ ಬುದ್ಧಿ ಕೊಡು ಅಂತ. ಎಲ್ಲರೂ ಕೇಳಿ ಸುಖ ಸಂಪತ್ತು ಸೌಭಾಗ್ಯ ಅಂತಲ್ಲ, ನನ್ನ ಪ್ರಾಪ್ತಿ ಏನು ಯೋಗ ಏನೋ ಅದನ್ನು ಕಾಲ ಕಾಲಕ್ಕೆ ನೀನೇ ಅನುಗ್ರಹ ಮಾಡು. ಆತ ಹುಟ್ಟಿದ ಸ್ಥಳದಲ್ಲೇ ಭವ್ಯವಾದಂತಹ ಮಂದಿರದ ನಿರ್ಮಾಣ ಆಗಿ ಅದರಲ್ಲಿ ಸುಪ್ರತಿಷ್ಠಿತರಾದಂತಹ ಪ್ರಭು ಶ್ರೀರಾಮನನ್ನ ಇವತ್ತು ಮಂಡಲ ಹಾಕಿ ನೋಡಿದ್ದೇವೆ. ಅನುಕೂಲವನ್ನು ನಮಗೆಲ್ಲರ ಅನುಗ್ರಹ ಮಾಡಿ ಲೋಕ ಕಾಲ ಕಾಲಕ್ಕೆ ಮಳೆ ಬಂದು ಇಳೆ ತಂಪಾಗಿ ಧನ ಧಾನ್ಯಾದಿಗಳು ಸಮೃದ್ಧಿಯಾಗಿ ಸುಖ ಸಂತೋಷದಲ್ಲಿ ಜೀವನ ಮಾಡುವ ಹಾಗಾಗ್ಲಿ, ನಮ್ಮ ದೇಶ ನಮ್ಮ ಮಣ್ಣು ರಾಮರಾಜ್ಯ ಆಗ್ಲಿ ಆಗುವಂತಹ ಅನುಗ್ರಹ ನಮಗೆ ಮಾಡು ದೇವರೇ ಅಂತ ಪ್ರಭು ಶ್ರೀರಾಮಚಂದ್ರನಲ್ಲಿ ಸಮಸ್ತರಿದ್ದು ಪ್ರಾರ್ಥನೆ ಮಾಡಿಕೊಳ್ಳ. ಸುಂದರ ಶ್ರೀರಾಮಚಂದಿರ ಶ್ರೀರಾಮಚಂದಿರ ಬಂದನೇನೆ ಸುಂದರ ಶ್ರೀರಾಮಚಂದಿರ ಶ್ರೀರಾಮಚಂದಿರ ರಾಮಚಂದಿರ ಶ್ರೀರಾಮಚಂದಿರ.
ಅತಿಥಿ ಗಣ್ಯರನ್ನ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀರಾಮ ನಾಮ ತಾರಕ ಜಪ ಯಜ್ಞ ಸಮಿತಿ ತುಂಬೆ. ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ನಾಮ ತಾರಕ ಜಪಯಜ್ಞ ಸಮಿತಿ ತುಂಬೆಂದಿತ ಆಶ್ರಯಡು ಲೋಕ ಕಲ್ಯಾಣಾರ್ಥವಾದ ಸಂಪನ್ನಾಯಿನಂಚಿನ ಶ್ರೀರಾಮ ನಾಮ ಜಪಯಜ್ಞ ಎತೋ ವೇದಿಕೆಯಲ್ಲಿ ನಮ್ಮ ಪನ್ಪ ಸಮಾಜ ಹಾಳಾತಂಡು ಜವನೀರು ಸಾಜುತ್ತಿರುന്നു ಪನ್ಪ ಹಣ ಮುಲ್ತ ಕಾರ್ಯಕ್ರಮ ಏರು ನಮ್ಮನ ಟೀಕೆ ಮಲ್ಪರ ಅಕ್ಲೆಗಿನಿ ಉತ್ತರಾದುಂಡು ದಯಕೆಂಡ ಪ್ರತಿ ಒರಿ ಯುವಕರೆಲ್ಲ ಒಂದು ಆದರ್ಶಪ್ರಾಯರಾದ ಶುಚೀರ್ಭೂತರಾದ ಶ್ವೇತ ವಸ್ತ್ರಧಾರಿಲಾದ ಭಾಗವಹಿಸಿನ ಕಾರ್ಯಕ್ರಮ ಇತ್ತಂದಾಂಡ ಅವು ರಾಮನಾಮ ಜಪದ ಕಾರ್ಯಕ್ರಮ ಅಂದ ಪನಿಯರೆಂಗೆ ಸಂತೋಷ ಆಪುಂಡು. ನಮ್ಮ ಮಾತುಕಡಲ ಪನ್ಪ ಪಾಶ್ಚಾತ್ಯ ಅಂಧಾನುಕರಣಡು ಇನಿ ಇಲ್ಲು ಹಾಳಾತ ಅಪ್ಪೆಲ್ಲೆಡ್ದು ಜೋಕುಲೆಗಿನಿ ಸರಿಯಾದ ಮಾರ್ಗದರ್ಶನ ತೆಕ್ಕುಜಿಂದು ಪನ್ಪ ಸೇರ್ದಿನ ಮಾತ ಅಪ್ಪೆಲ್ಲು ನಂಕಿನ ಸಮಾಜಗೂ ಉತ್ತರಾದಿತ್ಯರಿಂದಾಂಡ ಈ ನಮ್ಮ ರಾಮ ತಾರಕ ಜಪತ ಭಾಗವಹಿಸಿನ ಮಾತ ಮಹಿಳೆಯರು ಮಾತೆಯರಿಂದ ಪನಿಯರೆಂಗೆ ಸಂತೋಷ ಆಪುಂಡು. ಜೋಕುಲು ಸಮೇತ ಇನಿ ಈ ಕಾರ್ಯಕ್ರಮದ ಮೂಲಕ ಉಜಾತ ಸಂಸ್ಕಾರವನ್ನು ಮೈಗೂಡಿಸ ಹೊಂದಿರು ದಾಯಂದಕೇಂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ನಮ್ಮ ಪ್ರತಿಯೊಂದು ಇಲ್ಲಲ್ಲ ಹಿಂದೂ ಇಲ್ಲ ಅದು ಉರಿಯೋಡು ನಮ್ಮ ಆಚಾರ ವಿಚಾರ ದುಂಬುದ ಪೀಳಿಗೆಗೆ ನಮ್ಮ ದುಂಬುದ ಸಂಸ್ಕೃತಿಗೆ ಪೂರಕವಾದ ಪೊಡಂಚಿನ ಆಶಯ ನಮ್ಮ ಒಟ್ಟೊಟ್ಟಿಗೆ ನಮ್ಮ ಕೆಲವು ನಿಕುಲಲ್ಪ ಮಾಹಿತಿದ ಬ್ಯಾನರ್ಲಿ ಅಂತ ತೂದುಪ್ಪರು ನೀವು ಓಲ ಖಂಡಿತ ಒಂಜಿ ದಿನ ಆಪಿನಂಚಿನ ಕಾರ್ಯಲತ್ತು ನಮ್ಮ ಮನಸ್ಸು ಮಲ್ತಂದಾಂಡ ಆಪಿನ ಕಾರ್ಯ ಸಮಿತಿ ತೀರ್ಮಾನ ಮಲ್ತಂಡು ನಮ್ಮ ಐನ ಗ್ರಾಮಡು ಒವೇ ಒಂಜಿ ಆಮಂತ್ರಣ ಬ್ಯಾನರ್ ಬಂಟಿಂಗ್ ಸ್ಲೇಡ್ ದೇವೇರ್ನ ಫಟೋನ್ ಎಂಕುಲು ಪಾಡು ಜವಾಬ್ ಅನ್ಪುನ ನಿರ್ಣಯನ ಸಮಿತಿ ತಂದುಂಡು ಈ ಸಮಿತಿದ ನಿರ್ಣಯಗೂ ನಿಕುಲು ಮಾತ ಒಪ್ಪಿಗೆ ಕೊರಪುವರಂದಾಂಡ ಚಪ್ಪಾಳದ ಮೂಲಕ ಒಪ್ಪಿಗೆ ಕೊರಡೊಂದು ವಿನಂತಿ ಮಲ್ತಂದುಲ್ಲೆ. ಶ್ರೀರಾಮ ತಾರಕ ಜಪಯಜ್ಞ ಸಮಿತಿ ಹಮ್ಮಿಕೊಂಡಿರುವ ಶ್ರೀರಾಮ ತಾರಕ ಯಜ್ಞದ ಪೂರ್ವಾಂಗದಲ್ಲಿ ಜಪ, ಯಜ್ಞೋತ್ತರದಲ್ಲಿ ಅನ್ನ ಸಂತರ್ಪಣೆ, ಇದರ ಮಧ್ಯದಲ್ಲಿ ಒಂದಷ್ಟು ಕಾಲ ಚಿಂತನೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳು ತುಂಬ ಯಜ್ಞಗಳಿದೆ. ಅತ್ಯಂತ ದೊಡ್ಡ ಅಶ್ವಮೇಧ ಇದೆ, ರಾಜಸೂಯ ಇದೆ. ಆ ಯಾವ ಯಾಗದಲ್ಲೂ ನಾನಿದ್ದೇನೆ ಅಂತ ಭಗವಂತ ಹೇಳಲಿಲ್ಲ. ಭಗವಂತ ಹೇಳಿದ್ದು ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳಲ್ಲಿ ಜಪ ಎನ್ನುವುದು ಒಂದು ಯಜ್ಞ. ಜಪ ಎನ್ನುವ ಯಜ್ಞದಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಜಪಯಜ್ಞ ಎನ್ನುವುದು ಅತ್ಯಂತ ಉತ್ತಮವಾದದ್ದು ಎಂಬುದು ಶ್ರೀಕೃಷ್ಣನ ನಿರ್ಣಯ. ಆ ಜಪಯಜ್ಞದೊಂದಿಗೆ ಯಜ್ಞವೇ ಸಾಕ್ಷಾತ್ತಾಗಿ ಸೇರಿದರೆ ಅದು ಮತ್ತೂ ಉತ್ಕೃಷ್ಟವಾದದ್ದು. ವೇದ ಹೇಳುತ್ತದೆ, ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ. ಯಜ್ಞ ಎನ್ನುವುದು ಅತ್ಯಂತ ಶ್ರೇಷ್ಠವಾದ ಕರ್ಮ. ವೇದದ ವಚನ ಮತ್ತು ಶ್ರೀಕೃಷ್ಣ ವಚನವನ್ನು ಜೊತೆ ಸೇರಿಸಿದರೆ ಜಪಯಜ್ಞ ಮತ್ತು ಯಜ್ಞ ಇದೆರಡು ಅತ್ಯಂತ ಉತ್ಕೃಷ್ಟವಾದ ಕಾರ್ಯಕ್ರಮಗಳು. 5 ಗ್ರಾಮದವರು ಕೂಡಿಕೊಂಡು ಈ ರಾಮ ತಾರಕ ಜಪ ಯಜ್ಞವನ್ನು ಮಾಡಿದ್ದೀರಿ. ಅದು ಫಲಪ್ರದವಾಗಿದೆ. ರಾಮಾಯಣ ತ್ರೇತಾಯುಗದಲ್ಲಿ ಪ್ರಾರಂಭವಾಗಿ ರಾಮ ಬಂದದ್ದೇ ದೇವತಾ ಸ್ವರೂಪದ ರಾಮ ಜನನವಾದ್ದು ಮನುಷ್ಯ ರೂಪದಲ್ಲಿ ತ್ರೇತಾಯುಗದಲ್ಲಿ. ಮಳೆ ಬೆಳೆ ಬರಬೇಕಾದರೆ ಈ ಎಲ್ಲ ನಮಗೆ ಇದು ಬೇಕಾದ್ದು. ಮುಂಚಿನ ರಾಜ ಮಹಾರಾಜರು ಕೂಡ ಎಷ್ಟೇ ಖರ್ಚಾದರೂ ಈ ಯಾಜ ಯಜ್ಞವನ್ನು ಮಾಡಿ ನಮ್ಮ ಈ ದೇಶವನ್ನು ಸಂಪನ್ನಗೊಳಿಸಿದ್ದಾರೆ. ಅದೇ ರೀತಿ ನಮ್ಮ ತಾರನಾಥ ಕೊಟ್ಟಾರಿ ಅವರ ಬಳಗದವರು ಮತ್ತು ಇಲ್ಲಿಯ 5 ಗ್ರಾಮದವರು ಒಟ್ಟುಗೂಡಿ ಇಂಥ ಯಜ್ಞವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಯಶಸ್ವಿಯನ್ನು ತಂದಿದ್ದಾರೆ. ಬ್ರಹ್ಮವೀರ್ ಓಂ ಬ್ರಹ್ಮಾರ್ಪಣಂ ಬ್ರಹ್ಮವೀರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ. ಓಂ ಶಿವ ಓಂ ಹರ ಓಂ ಶಿವ ಓಂ ಶಿವ ಓಂ ಹರ ಓಂ ಶಿವ ರಾಮನಾಥ ಶ್ರೀರಾಮ ಪ್ರಿಯ ಶಿವ ವ್ಯೋಮ ಕೇಶವ ಮಾಧವ. ಓಂ ಶಿವ ಓಂ ಹರ ಓಂ ಶಿವ ರಾಮನಾಥ
ರಾಮನಾಥ ಶ್ರೀರಾಮ ಪ್ರಿಯ ಶಿವ ವ್ಯೋಮ ಕೇಶವ ಮಾಧವ ಸೋಮಶೇಖರ ಕಾಮಹರ ನಿಷ್ಕಾಮ ಶಿವ ಗಂಗಾಧರ ರಾಮನಾಥ ಶ್ರೀರಾಮ ಪ್ರಿಯ ಶಿವ ವ್ಯೋಮ ಕೇಶವ ಮಾಧವ ಸೋಮಶೇಖರ ಕಾಮಹರ ನಿಷ್ಕಾಮ ಶಿವ ಗಂಗಾಧರ ಓಂ ಶಿವ ಓಂ ಹರ ಓಂ ಶಿವ ಓಂ ಶಿವ ಓಂ ಹರ ಓಂ ಶಿವ ಅಂಗಭಸ್ಮ ಭುಜಂಗಗಲ ನಿಸ್ಸಂಗ ಹರ ಗೌರೀವರ ತುಂಗಭೂಧರ ವಾಸ ಶಂಕರ ಮಂಗಳಾತ್ಮಕ ಓಂ ಶಿವ ಓಂ ಹರ ಓಂ ಶಿವ ಅಂಗಭಸ್ಮ ಭುಜಂಗಗಲ ನಿಸ್ಸಂಗ ಹರ ಗೌರೀವರ ತುಂಗಭೂಧರ ವಾಸ ಶಂಕರ ಮಂಗಳಾತ್ಮಕ ಶುಭಕರ ರಾಮನಾಥ ಶ್ರೀರಾಮ ಪ್ರಿಯ ಶಿವ ವ್ಯೋಮ ಕೇಶವ ಮಾಧವ ಸೋಮಶೇಖರ ಕಾಮಹರ ನಿಷ್ಕಾಮ ಶಿವ ಗಂಗಾಧರ. ರಾಮನಾಮ ಮತ್ತು ನಮ್ಮ ನಂಟು ರಕ್ತ ಸಂಬಂಧಿತವಾಗಿ ಹುಟ್ಟಿದಾರಬ್ಬೆ ಇರುವಂತಹದ್ದು. ಆಗಮಿಸಿದಂತಹ ಪರಿಸರದ ಎಲ್ಲ ಭಗವದ್ಭಕ್ತರನ್ನು ನಮ್ಮ ತಂಡದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸಂಗದೂರನೇ. ಓಂ ಗಣಪತಯೇ ನಮಃ 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 ಓಂ ಗಣಪತಯೇ ನಮಃ. ಕರುಣಾಕರನೆಂಬುವುದೇ ತಕೋ ಭರವಸೆಯಿಲ್ಲೆನಗೆ ಭರವಸೆಯಿಲ್ಲೆನಗೆ ಕರುಣಾಕರನೆಂಬುವುದೇ ತಕೋ ಭರವಸೆಯಿಲ್ಲೆನಗೆ ಭರವಸೆಯಿಲ್ಲೆನಗೆ ಪರಿ ಪರಿಯಲಿ ನೀ ನರ ಜನ್ಮವನಿತ್ತು ಪರಿ ಪರಿಯಲಿ ನೀ ನರ ಜನ್ಮವನಿತ್ತು ತಿರುಗಿ ತಿರುಗಿ ಮನ ಕರಗುವುದಾ ಕಂಡು ತಿರುಗಿ ತಿರುಗಿ ಮನ ಕರಗುವುದಾ ಕಂಡು ಕರುಣಾಕರನೆಂಬುವುದೇ ತಕೋ ಭರವಸೆಯಿಲ್ಲೆನಗೆ ಭರವಸೆಯಿಲ್ಲೆನಗೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ
ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ.